ಮುಂಬಯಿಯ ಪಶ್ಚಿಮ ಉಪನಗರ ವಸಾಯಿಯ ಶ್ರೀ ಮಣಿಕಂಠ ಸೇವಾ ಸಮಿತಿಯ 16ನೇ ವರ್ಷದ ಶ್ರೀ ಅಯ್ಯಪ್ಪ ಮಹಾಪೂಜೆಯು ಸಾವಿರಾರು ಭಕ್ತಜನರ ಉಪಸ್ಥಿತಿಯಲ್ಲಿ ನಡೆಯಿತು. ವಸೈ ಪಶ್ಚಿಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಆರಾಧಿಸಿಕೊಂಡು ಬರುತ್ತಿರುವ ಶ್ರೀ ಮಣಿಕಂಠ ಸೇವಾ ಸಮಿತಿಯ ವತಿಯಿಂದ 16ನೇ ವರ್ಷದ ಅಯ್ಯಪ್ಪ ಮಹಾಪೂಜೆಯು ವಸೈ ಪಶ್ಚಿಮದ ವಿಶಾಲವಾದ ಸಾಯಿನಗರ್ ಮೈದಾನದಲ್ಲಿ ಶ್ರದ್ಧೆ ಭಕ್ತಿಗಳೊಂದಿಗೆ ವಿಜೃಂಭಣೆಯಿಂದ ಇತ್ತೀಚೆಗೆ ನಡೆಯಿತು. ಉದ್ಯಮಿ, ಸಮಾಜ ಸೇವಕರಾದ ಹಾಗೂ ಸಮಿತಿಯ ಗೌರವ ಅಧ್ಯಕ್ಷರಾದ ಕರ್ನೂರ್ ಶಂಕರ ಆಳ್ವರು ಸಮಿತಿಯು ವರ್ಷಂಪ್ರತಿ ನಡೆಸುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯ ಬಗ್ಗೆ ತಿಳಿಸಿದರು. 14ನೇ ವರ್ಷದ ವಾರ್ಷಿಕ ಮಹಾಪೂಜೆ ತುಂಬೆಂಕ್ಲ ಸ್ವಾಮಿನಾಕ್ಲು ಮಾತ್ರ ಸೇರಿದು ಚುಲ್ನಾ ರೋಡ್ಡು ಒಂದು ಶಿಬಿರ ಮಾಡ್ತದೆ, ಎಲ್ಲಿ ಪೂಜೆ ಮಾಡ್ಕೊಂಡಿದ್ದ ಒಕ್ಕಲು ಜನ ಜಾಸ್ತಿ ಇಲ್ಲಕ್ಕಂಕ್ಲಿಗೆ ಒಂದು ಜಾಗದ ಅಭಾವ ಮುಕ್ಕಂಕ್ಲು ಒಂದು ಆಲೋಚನೆ ಮಾಡ್ತಾ ಸಾಯಿನಗರ ಗೌರ್ಮೆಂಟ್ ಮಸ್ತ್ ಜಾಗ ಉಂಡು ಮುಳ್ಕೊಂಜಿ ಕೊರ್ಲೋಡು ಮಾಡ್ಕೊಂಡು ಮುಳ್ಕೊಂಜಿ ಮಲ್ಲ ವೇದಿಕೆ ಮಾಡ್ತದೆ ಎಂಕ್ಲು ಗುರ ಬೋಡಪ್ಪನ ಟೆಂಟ್ ಗ್ರೌಂಡ್ ಫುಲ್ ಪಾಟ ಸುಮಾರು ಎಂಕ್ಲೊಂಜಿ 2,500-3,000 ಜನಕ್ಕೂ ಬೋಡಪ್ಪ ಮತ್ತು ವನಸ್ಥ ವ್ಯವಸ್ಥೆ ಪೂರ ಸುವ್ಯವಸ್ಥೆ ಮಾಡ್ತದಿಲ್ಲ. ಈ ಪರಿಸರದ ಜನಕ್ಕಳಿಗೆ ಎಂಗ್ಲೆ ಫುಲ್ ಸಹಕಾರ ಕೊರೊಂದಿಲ್ಲ. ಹೋಟೆಲ್ ದಕ್ಲು, ಸಂಘ ಸಂಸ್ಥೆ ತಕ್ಲು ಮಾತ್ರ ವಾಲಂಟಿಯರ್ ಆಯ್ತು ಬಲಸ್ಯರ ಅಡುಗೆದ ಕೆಲಸವು ಗೋಡೆ ತೂಕ ಪ್ರಸಾದ ಕಟ್ಟಿಯರ ಮಾತ್ರ ಹೋಟೆಲ್ದ ಜೋಕ್ಲು ಹೋಟೆಲ್ ಸೆಟ್ ನಕ್ಲು ಸಂಘ ಸಂಸ್ಥೆ ಫುಲ್ ಸಹಕಾರ ಎಂಗ್ಲೆಗೊಂಡು ಇರ್ತಾರೆ. ಹೊಸ ಇದೊಂದು ಕೊರ್ನೂರು ಪೂಜೆ ಮಾಡ್ಕೊಂಡು ಅವಕಾಶ ಎಂಗ್ಲೆ ತೆಗೆದಿಲ್ಲ. ಮುಂಜಾನೆಯಿಂದ ಗಣಹೋಮ ಸಹಿತ ವಿವಿಧ ಪೂಜಾ ಕಾರ್ಯಗಳು ಮೂಡಬಿದ್ರೆಯ ಶ್ರೀ ಮಣಿಕಂಠ ಕ್ಷೇತ್ರದ ರಮೇಶ್ ಶಾಂತಿ ಗುರುಸ್ವಾಮಿ ಮತ್ತು ಶಿವಾನಂದ ಶಾಂತಿ ಗುರುಸ್ವಾಮಿ ಅವರ ಉಸ್ತುವಾರಿಯಲ್ಲಿ ನಡೆಯಿತು. ಶ್ರೀ ಅಯ್ಯಪ್ಪ ಸ್ವಾಮಿಯ ಬಲಭಾಗದಲ್ಲಿ ಮಹಾಗಣಪತಿ ಮತ್ತು ಹೂವಿನಿಂದ ಶೃಂಗರಿಸಲ್ಪಟ್ಟ ಉಯ್ಯಾಲೆಯಲ್ಲಿ ಶ್ರೀ ಬ್ರಹ್ಮರಾಂಬಿಕೆ ಹಾಗೂ ಎಡಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರ ಭವ್ಯ ಸಾನ್ನಿಧ್ಯವು ಹೂಗಳಿಂದ ಅಲಂಕೃತವಾದ ವೇದಿಕೆಯಲ್ಲಿ ನಿರ್ಮಾಣವಾಗಿತ್ತು. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12ರ ತನಕ ಪನ್ವೇಲ್ ಸುರೇಶ್ ಶೆಟ್ಟಿ ಮತ್ತು ಬಳಗದವರಿಂದ ಭಜನಾ ಕಾರ್ಯಕ್ರಮವು ನಡೆಯಿತು. ನಂತರ ರಮೇಶ್ ಶಾಂತಿ ಗುರುಸ್ವಾಮಿ ಮತ್ತು ಶಿವಾನಂದ ಶಾಂತಿ ಗುರುಸ್ವಾಮಿ ಅವರ ದಿವ್ಯ ಹಸ್ತದಿಂದ ಮಹಾಪೂಜೆಯೂ ನಡೆಯಿತು. ವಸೈ ಪರಿಸರ ಮಾತ್ರವಲ್ಲದೆ ಮುಂಬೈ ಹಾಗೂ ಥಾಣೆ ಜಿಲ್ಲೆಯ ವಿವಿಧ ಉಪನಗರಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಪಾಲ್ಗೊಂಡರಲ್ಲದೆ ಮಹಾಪೂಜೆಯ ಬಳಿಕ ಸಾಲಾಗಿ ಬಂದು ತೀರ್ಥಪ್ರಸಾದ ಸ್ವೀಕರಿಸಿದರು. ಆ ಬಳಿಕ ಸಭಾಂಗಣದ 2 ಕಡೆಗಳಲ್ಲೂ ಮಹಾ ಅನ್ನದಾನ ನಡೆಯಿತು. ಸಮಿತಿ ಗುರುಸ್ವಾಮಿ ಉಮೇಶ್ ಕಾಂತ್ ಅವರ ಧಾರ್ಮಿಕ ಕಾರ್ಯಕ್ರಮವನ್ನು ನಿರೂಪಿಸಿದರು. ವರ್ಷಂಪ್ರತಿ ಮಹಾಪೂಜೆಗೆ ಪರಿಸರದ ಹೋಟೆಲ್ ಉದ್ಯಮಿಗಳು ಭಕ್ತರು ತನುಮನದ ಸರ್ವ ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಂದು ಸಮಿತಿಯ ಅಧ್ಯಕ್ಷರಾದ ಯಶೋಧರ್ ವಿ ಕೋಟಿಯನ್ ನುಡಿದರು. ಮಸ್ತ್ ವರ್ಷ నుంచి ఈ వసైద ఊరు ఇంకా పూరా ముల్పైన ముంతగల సపోర్ట్ అన్న తను మన గన పూరా క్లింగ్లు పోయిన పూరా క్లింగ్ల సహಕಾರ ಕೊಡೋದು ಅಂಚನೆ ಜಾಸ್ತಿ ಅದಂಗಲ ಹೋಟೆಲ್ ಇಂಡಸ್ಟ್ರೀಸ್ದಾಗ ಜಾಸ್ತಿ ಹೆಲ್ಪ್ ಮಾಡಿದ್ರು. ಬೊಕ್ಕ ಪ್ರತಿ ಊರಿಲ್ಲ ಮುಂತ ವಸೈದ ಪೂರಾಗ ದಾನಿನಾಗಲ್ಲ ಹಿಂಗೆ ಕಾಕಡ ಆಪಿನ ಸಹಕಾರ ಮಾಡಿದ್ರು. ವರ್ಷದ ಪ್ರತಿ ವರ್ಷ ಯಾಕೋ ಮನಸ್ಸು ಮುಂದೆ ಆಲಿపోతుందా ಸಹಕಾರ ಮಾಡಿದ್ದೆ ಸಪೋರ್ಟ್ ಮಾಡಿದ್ರು. ಅಂಚನೆ ಪ್ರತಿ ವರ್ಷ ಮಧ್ಯ ಪೂಜೆ ವರ್ಷ ಎಡ್ಡೆ ಒಂದೇ ಹೋಗ್ಕೊಂಡು ಅಯ್ಯಪ್ಪ ಸ್ವಾಮಿನ ಕೃಪಾ ಎಂಕಲಿಗೆ ದೇವರ ಎಡ್ಡೆ ಮುಂದೆ ಕೊಡೋದಿಲ್ಲ ಸ್ಫೂರ್ತಿ ಕೊಡೋದಿಲ್ಲ. ಅಂಚನೆ ಅಂಕಲ ಪೂರ ವಸೈದ ಮಣಿಕಂಠ ಸೇವಾ ಸಮಿತಿ ಗುರುಕುಲ್ ಪೂರ ಕೆಲಸ ಮಾಡಿದ್ದು ಈ ಐನಾಥ್ ಎಂಕಡ ಒಗ್ಗಟ್ಟು ತರಡು ಈಗ ಪೂರ ಕೆಲಸ ಮಾಡ್ತಂದೇನು ಎಡ್ಡೆ ಮಾತಾಡೋ ಪ್ರಯತ್ನ ಮಾಡ್ತಂದಿಲ್ಲ. 16 ವರ್ಷಗಳಿಂದ ನಿರಂತರವಾಗಿ ವಸೈ ಪರಿಸರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸುವ ಶ್ರೀ ಮಣಿಕಂಠ ಸೇವಾ ಸಮಿತಿ ವಸೈ ಇದರ ಗೌರವಾಧ್ಯಕ್ಷರಾದ ಕರ್ನೂರ್ ಶಂಕರ ಆಳ್ವ, ಅಧ್ಯಕ್ಷರಾದ ಯಶೋಧರ್ ವಿ ಕೋಟ್ಯಾನ್, ಉಪಾಧ್ಯಕ್ಷರಾದ ಎಕ್ಕಾರ್ ದಿನೇಶ್ ಹೆಗ್ಡೆ, ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ, ಕೋಶಾಧಿಕಾರಿ ಹೇಮಂತ್ ಪಾರೇಖ್, ಪೂಜಾ ಸಮಿತಿಯ ಸಲಹೆಗಾರ ಉಮೇಶ್ ಕೋಟ್ಯಾನ್ ಹಾಗೂ ಇತರ ಸದಸ್ಯ ಬಾಂಧವರ ಪರಿಶ್ರಮ ಹಾಗೂ ದಾನಿಗಳ ಸಹಕಾರ ಪ್ರಾಮುಖ್ಯವಾದುದು. ವಸೈ ಪರಿಸರದ ಸಮಾಜ ಸೇವಕರು, ಹೋಟೆಲ್ ಉದ್ಯಮಿಗಳಾದ ನಾಗರಾಜ್ ಶೆಟ್ಟಿ, ಅಶೋಕ್ ಕೆ ಶೆಟ್ಟಿ, ದೇವೇಂದ್ರ ಬುಣ್ಣನ್ ಹಾಗೂ ಇತರ ದಾನಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿ ವರ್ಷವೂ ನಡೆಯುವ ಮಹಾಪೂಜೆಯ ಯಶಸ್ಸಿಗೆ ತಮ್ಮ ಸಹಕಾರ ನೀಡುತ್ತಾ ಬಂದಿರುವುದು ಈ ಪರಿಸರದಲ್ಲಿ ತುಳುವ ಕನ್ನಡಿಗರ ಒಗ್ಗಟ್ಟಿನ ಸಂಕೇತವಾಗಿದೆ. ಹೊಸಬೆಟ್ಟು ಯೋಗೇಶ್ ಜೊತೆ ರಾಜ್, ಮುಂಬೈ ನ್ಯೂಸ್.